ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಭಾನುವಾರ ವಿಪತ್ತು ನಿರ್ವಹಣೆ ಮತ್ತು ಕುಡಿಯುವ ನೀರಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆರೋಗ್ಯ ಸಚಿವ ಯುಟಿ ಖಾದರ್ ಮಾತನಾಡಿದರು. ಪ್ರಾಕೃತಿಕ ವಿಕೋಪದಿಂದ ತೊಂದರೆಗೊಳಗಾದ ಪ್ರದೇಶಗಳಿಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಕ್ಷಣ ಧಾವಿಸಿ ಅಗತ್ಯದ ಕ್ರಮ ಕೈಗೊಳ್ಳಬೇಕು. ಸ್ಥಳಕ್ಕೆ ತೆರಳದೆ ಕೇವಲ ಯಾರಿಂದಲೋ ಫೋಟೋ ತೆಗೆಸಿಕೊಂಡು ಬಳಿಕ ಅನುದಾನ ನೀಡುವ ನಿಟ್ಟಿನಲ್ಲಿ ಪ್ರಕ್ರಿಯೆ ನಡೆಸುವುದು ಸರಿಯಲ್ಲ ಎಂದರು. ಪ್ರಾಕೃತಿಕ ವಿಕೋಪ ನಮ್ಮ ಕೈಯಲ್ಲಿಲ್ಲ, ಆದರೆ ಇದರಿಂದಾಗಿ ತೊಂದರೆಗೊಳಗಾದವರಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಾರ್ವಜನಿಕರು ಸಂತ್ರಸ್ತರ ಕಷ್ಟಗಳಿಗೆ ಸ್ಪಂದಿಸಲು ಶ್ರಮಿಸಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ನುಡಿದರು. ಈ ರೀತಿ ಪ್ರತಿಕ ವಿಕೋಪ ಸಂದರ್ಭದಲ್ಲಿ ಅವರಿಗೆ ಬೇಕಾದ ದುಡ್ಡಲ್ಲ, ದುಡ್ಡಿಗಿಂತ ಜಾಸ್ತಿ ಮಾನಸಿಕವಾಗಿ ಧೈರ್ಯ ಕೊಡುವಂತ, ಮನೋಧೈರ್ಯ ಕೊಡುವಂತ ಮತ್ತು ಅವ್ರ ಜೊತೆ ನಾವು ಇದ್ದೇ ಅಂತ ತೋರಿಸಿಕೊಡುವಂತಹ ದೊಡ್ಡ ಮಟ್ಟದ ಆ ಒಂದು ಶಕ್ತಿ ಅವರಿಗೆ ಅಗತ್ಯ ಇದೆ. ಆ ಇಬ್ಬರು ಮಹಿಳೆ ನಾವು ಆಸ್ಪತ್ರೆಯಲ್ಲಿ ನೋಡಿದ್ದೆವು. ಆವಾಗ ನಾವು ಹೇಳಿದ್ದೇವೆ, ಇವರಿಗೆ ಗುಡ್ ಸಮರಿಟನ್ ಆಕ್ಟ್ ಪ್ರಕಾರ, ಇವರಿಗಂತಲ್ಲ, ನಾವು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು. ಗುಡ್ ಸಮರಿಟನ್ ಆಕ್ಟ್ ಪ್ರಕಾರ ಈ ಒಂದು ಕಾಲಘಟ್ಟದಲ್ಲಿ ಯಾರೇ ಒಂದು ಸಂಘ ಸಂಸ್ಥೆಯರು ಯಾವ ವ್ಯಕ್ತಿ ಮುಂದೆ ನಿಂತು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿಕೊಂಡು ಆ ಒಂದು ನೋವಿನ ಜನತೆ ಇದ್ದರೆ ಅವರಿಗೆ ಪ್ರೋತ್ಸಾಹದ ಸರ್ಟಿಫಿಕೇಟ್ ಕೊಡಬೇಕು. ಮಾರ್ಚ್ 1ರಿಂದ ಮೇ 31ರ ತನಕ ಪೂರ್ವ ಮುಂಗಾರು ವಾಡಿಕೆಗಿಂತ ಶೇಕಡಾ 32ರಷ್ಟು ಕಡಿಮೆಯಾಗಿದೆ. ಕಳೆದ 7 ದಿನಗಳಿಂದ ಚೆನ್ನಾಗಿ ಮಳೆಯಾಗಿದ್ದರೂ ವಾಡಿಕೆಗಿಂತ ಕಡಿಮೆ ಇದೆ. ಜನವರಿ 1ರಿಂದ ಜುಲೈ 4ರ ತನಕ 785.7 ಮಿಲಿಮೀಟರ್ ಮಳೆಯಾಗಿದೆ. ವಾಡಿಕೆ ಮಳೆ 1338.07 ಮಿಲಿಮೀಟರ್ ಎಂದು ಅಧಿಕಾರಿಗಳು ಮಾಹಿತಿಯನ್ನು ನೀಡಿದರು. ಕೆಲ ಶಾಲೆಗಳಲ್ಲಿ ಕೊಠಡಿಗಳು ನಾದುರಸ್ತಿಯಲ್ಲಿರುವ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾಗ್ತಾ ಇದೆ. ಈ ಕುರಿತು ಕ್ರಮ ಕೈಗೊಳ್ಳಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಡಾ ಮಂಜುನಾಥ ಭಂಡಾರಿ ಗಮನ ಸೆಳೆದರು. ಈ ಕುರಿತಾಗಿ ವರದಿ ನೀಡುವಂತೆ ಶಿಕ್ಷಣ ಇಲಾಖಾ ಅಧಿಕಾರಿಗಳಿಗೆ ಸಚಿವ ಯುಟಿ ಖಾದರ್ ಸೂಚಿಸಿದರು. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವೈದ್ಯರ ನೇಮಕವಾಗಲಿ ಎಂದು ಶಾಸಕಿ ಭಾಗೀರಥಿ ಮುರುಳ್ಯ ಮನವಿ ಮಾಡಿದರು. ದೇವಸ್ಥಾನದ ಆಡಳಿತ ಸಮಿತಿಯಿಂದ ವೈದ್ಯರ ನೇಮಕವಾಗಲಿ, ಕ್ಷೇತ್ರಕ್ಕೆ ಕೋಟಿಗಟ್ಟಲೆ ಆದಾಯ ಬರುತ್ತಲ್ಲ ಎಂದು ಶಾಸಕ ವೇದವ್ಯಾಸ ಕಾಮತ್ ಹೇಳಿದರು. ಆ ನಿಟ್ಟಿನಲ್ಲಿ ಗಮನ ಹರಿಸಿ ಎಂದು ಸಚಿವ ಖಾದರ್ ಅವರು ಆರೋಗ್ಯ ಇಲಾಖೆಗೆ ಸೂಚನೆಯನ್ನ ನೀಡಿದರು. ಗೊತ್ತುಂಟು, ನಮ್ಮ ಸುಬ್ರಹ್ಮಣ್ಯ ಪುತ್ತೂರು ದರ್ಬೆ ರಸ್ತೆಯಲ್ಲಿ ಅಲ್ಲಿ ನಮ್ಮ ಕಾಣಿಯೂರು ಬೈತಡ್ಕ ಹತ್ರ ಇನ್ನೂ ಜರ್ದಿದೆ, ಅದು ಇನ್ನೂ ಜರ್ದು ಹೋಗ್ತದೆ, ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ. ಇದನ್ನು ಆ ಬಂದ ಹಣವನ್ನು ಇಮಿಡಿಯೇಟ್ ಖರ್ಚು ಮಾಡುವಾಗೆ ಒಂದು ವ್ಯವಸ್ಥೆ ಆಗ್ತದೆ ಸರ್. ಈ ಟೆಂಡರ್ ಅದು ಇದು ನಿರ್ಮಿತಿಯವರು ಕೊಟ್ಟ ನಂತರ ಟೆಂಡರ್ ಕರೆಯುವ ಇದೇ ಇಲ್ಲ. ಆದ್ರೆ ಈಗ ಟೆಂಡರ್ ಅಂತೇಳಿ ಅದು ಪ್ರಕ್ರಿಯೆಯಲ್ಲಿ ಕೆಲಸ ಆಗದೆ ಪೆಂಡಿಂಗ್ ಉಂಟು. ಪ್ರೈವೇಟ್ ಲ್ಯಾಂಡ್ ಮಣ್ಣು ಬಿಡಿದೆ ಅವರೇ ಕಟ್ಟಿಸಿಕೊಳ್ಬೇಕು, ಅದು ನಾನು ಹೇಳ್ತಾ ಇಲ್ಲ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಮಧ್ಯದಲ್ಲಿರುವ ಸರ್ಕಾರಿ ಭೂಮಿ ಇರುವ ಗೋಡೆಯ ಮಣ್ಣು ಬಿದ್ದರೆ ಅದನ್ನು ಕೂಡ ಅವನು 1.5 ಸೆಂಟ್ಸಿನ ಮನೆಯ ಪಾಪ ಬಡವ ತೆಗೆದುಕೊಂಡಿರ್ತಾರೆ. ನಿಮ್ಮ ಹತ್ರ 10,000 ರೂಪಾಯಿ ಕಟ್ಟಿ ಅವನೇ 8-10 ಕೋಟಿ 1 ಕೋಟಿ ತಡೆಗೋಡೆ ಕಟ್ಟಿದ್ರೆ ಎಲ್ಲಿಂದ ಕಟ್ಕೊಡ್ತಾರೆ? ಇದಕ್ಕೆ ಪ್ರಾಕ್ಟಿಕಲಿ ಆಲೋಚನೆ ಮಾಡಿದರೆ ಅವತ್ತು ಈ 35 ಕೋಟಿ ಒನ್ ಟೈಮ್ ನಾನು ತಂದಿದ್ದೆ ಅವತ್ತಿರುವಾಗ. ಈ ಥರದ ಮಂತ್ರಿಗಳೊಂದು ಈ ರೀತಿ ಒಂದು ಮಾಡಿ ಎಲ್ಲ ತಾಲೂಕಿಗೆ ಒಂದೊಂದು 5-10 ಕೋಟಿ ತರುವಾಗೆ ಮಂತ್ರಿಗಳ ನೇತೃತ್ವದಲ್ಲಿ ಆದರೆ ಈ ರೀತಿ ಎಲ್ಲೆಲ್ಲ ತೊಂದರೆ ಒಂದು ರಿಸ್ಕ್ ಉಂಟು, ಅದಕ್ಕೆ ನಾವು ಸರಿಪಡಿಸಿಕೊಳ್ಳುವಾಗ ಆಗುತ್ತೆ ಅಂತ ನನ್ನ ಭಾವನೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್, ಸಿಇಒ ನರ್ವಾಡೆ ವಿನಾಯಕ ಕಾರ್ಬಾರಿ, ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್, ಜಿಲ್ಲಾ ಎಸ್ಪಿ ಡಾ ಅರುಣ್, ಡಿಸಿಎಫ್ ರವಿಶಂಕರ್, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಉಪಸ್ಥಿತರಿದ್ದರು.